ಮಾವಿನ ಹಣ್ಣು, ಸಜ್ಜಿಗೆ, ಬೆಲ್ಲ, ತುಪ್ಪ, ಏಲಕ್ಕಿ, ನೀರು ಇಷ್ಟು ಹಾಕಿ ಶೀರ ಮಾಡ್ತೇನೆ. ಮಾವಿನ ಹಣ್ಣಿಂದ ಶೀರ ಮಾಡ್ತೇನೆ. ಇವತ್ತು ಸಕ್ಕರೆ ಹಾಕೋದಿಲ್ಲ, ಬೆಲ್ಲ ಹಾಕಿ ಮಾಡ್ತೇನೆ. ಹೀಗೆ ತುಪ್ಪ ಕಾಯಿಸ್ಲಿಕ್ಕೆ ಇಡ್ತೇನೆ. ತುಪ್ಪ ಬಿಸಿಯಾದ ಮೇಲೆ ಸಜ್ಜಿಗೆ ಹಾಕ್ತೇನೆ. ಈಗ ಮಾವಿನ ಹಣ್ಣು ಹಾಕ್ತೇನೆ. ಸಣ್ಣದು ಮಾಡಿ ಕೊಯ್ದಿಟ್ಟಿದ್ದೇನೆ. ಒಂದು ಮಾವಿನ ಹಣ್ಣು ಹಾಕಿದ್ದೇನೆ. ಮಾಡಿ ಹುರಿಬೇಕಿದು. ಈಗ ಕುದಿಸಿದ ನೀರು ಹಾಕ್ತೇನೆ. 2 ಕಪ್ ನೀರು ಹಾಕಿದ್ದೇನೆ. ಈಗ ಬೆಲ್ಲ ಹಾಕ್ತೇನೆ. ಏಲಕ್ಕಿ ಪುಡಿ ಹಾಕ್ತೇನೆ. ಶೀರ ರೆಡಿ ಆಗಿದೆ. ಒಳ್ಳೆ ಕಲರ್ ಬಂದಿದೆ. ಕಲರ್ ಹುಡಿ ಹಾಕಲಿಲ್ಲ ನಾನು. ಮಾವಿನ ಹಣ್ಣಿಂದು ಮತ್ತು ಬೆಲ್ಲದ ಕಲರ್ ಬಂದಿದೆ. ಮ್ಯಾಂಗೋ ಶೀರ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗಾಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು. मैंगो है एक शीरा केला चला मी खावे हवे लाइक कशी तुम्ही कोण खायन